ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಬೇಸಿಗೆ ಕಾಲ ಶುರುವಾಗಿದ್ದು, ಇದರ ಜೊತೆಗೆ ಮಕ್ಕಳೆಲ್ಲರಿಗೂ ಬೇಸಿಗೆ ರಜದ ಸಂಭ್ರಮ ಕೂಡ ಜೊತೆಗೆ ಶುರುವಾಗಿದೆ. ಬೇಸಿಗೆ ರಜೆ ಬಂತಂದ್ರೆ ಸಾಕು, ಮಕ್ಕಳು ಮನೆಯಲ್ಲಿರ್ತಾರೆ. ಏನ್ ಸ್ಪೆಷಲ್ ಆಗಿರೋ ತಿಂಡಿ ಮಾಡ್ಕೊಡ್ಬೇಕು ಅನ್ನೋದು ಅಮ್ಮನ ಚಿಂತೆ ಆಗಿರುತ್ತೆ. ಹಾಗೇನೆ ಇವತ್ತು 2 ಸ್ಪೆಷಲ್ ಆಗಿರೋಂತಹ ಡಿಶ್ ಅನ್ನ ತುಂಬಾನೇ ಸಿಂಪಲ್ ಆಗಿ ಹೇಳ್ಕೊಡೋಕೆ ಅಂತ ಪ್ರತಿಭಾ ಸುರೇಂದ್ರ ಶೇಠ್ ಅವರಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಮೇಡಮ್. ಹಾಯ್, ಹೇಗಿದ್ದೀರಾ? ಆರಾಮಿದ್ದೀನಿ. ಏನ್ ಮಾಡ್ಕೊಂಡಿರೋದು ನೀವು? ನಾನು ಹೌಸ್ ವೈಫ್, ಭದ್ರಾವತಿಯಲ್ಲಿ. ಮನೆ ಭದ್ರಾವತಿಲ? ಹೌದು, ನಮ್ಮ ಮನೆ ಭದ್ರಾವತಿ, ಅಮ್ಮನ ಮನೆ ಮಂಗಳೂರು. ಓಕೆ, ಇವಾಗ ಅಮ್ಮನ ಮನೆಗೆ ಬಂದಿದ್ದೀರಾ? ಹೌದು, ರಜೆಗಂತ ಅಮ್ಮನ ಮನೆ. ಯಾರೆಲ್ಲ ಇರೋದು ಮನೆಯಲ್ಲಿ? ನಮ್ದು ಜಾಯಿಂಟ್ ಫ್ಯಾಮಿಲಿ. ಅತ್ತೆ ಮಾವ, ನಾವು 4 ಜನ, ನನ್ನ ಗಂಡ, ನಮ್ಮ 2 ಮಕ್ಕಳು, ಮತ್ತೆ ಮೈದ್ನ ಅವ್ರ ಫ್ಯಾಮಿಲಿ, ಅವ್ರ 4 ಜನ, ಒಟ್ಟಿಗೆ 10 ಜನ ಇದ್ದೀವಿ. ಸೂಪರ್. ಹಾಗಾದ್ರೆ ಮಕ್ಕಳನ್ನ ಕರ್ಕೊಂಡು ಅಮ್ಮನ ಮನೆಗೆ ಬಂದಿದ್ದೀರಾ? ಹೌದು. ಹೇಗ ಅನಿಸ್ತಾ ಇದೆ ಮತ್ತೆ ಅಮ್ಮನ ಮನೆಗೆ ಬರ್ಬೇಕಾದ್ರೆ? ಖುಷಿ ಆಗತ್ತೆ. ಖುಷಿ ಆಗ್ತಾ ಇದೆಯಾ? ಹೌದು. ಈಗ ಬೇಸಿಗೆ ರಜೆ ಶುರುವಾಗಿದೆ ಅಲ್ವಾ, ಮಕ್ಕಳು ಕೂಡ ಕೇಳ್ತಾ ಇರ್ತಾರೆ ತುಂಬಾ ಡಿಶಸ್ ಬೇಕು, ಬೇರೆ ಬೇರೆ ಟೇಸ್ಟ್ ಟ್ರೈ ಮಾಡ್ಬೇಕು ಅಂತ. ನೀವು ಹಾಗೆ ಮಾಡ್ಕೊಡ್ತಾ ಇರ್ತೀರಾ? ತುಂಬಾ ಟ್ರೈ ಮಾಡ್ತಾ ಇರ್ತೀನಿ. ಅವ್ರಿಗಂದ್ರೆ ವೆರೈಟೀಸ್ ಮಾಡಿದಷ್ಟು ಅವ್ರಿಗೆ ಖುಷಿ ಆಗುತ್ತೆ. ಮತ್ತೆ ಸೆಕೆಗಂದ್ರೆ ಸ್ವಲ್ಪ ಕೋಲ್ಡ್ ಐಟಮ್ಸ್, ಸ್ವಲ್ಪ ಹೆಲ್ತಿನೂ ಇರ್ಬೇಕು ಅಂತ ಸ್ವಲ್ಪ ಸರ್ಚ್ ಮಾಡಿ ಮಾಡೋದು, ಆತರ ಟ್ರೈ ಮಾಡ್ತಾ ಇರ್ತೀನಿ. ಹಾಗಾದ್ರೆ ಇವತ್ತು ನಮಗೋಸ್ಕರ ಯಾವ 2 ರೆಸಿಪಿನ ಮಾಡ್ತಾ ಇದ್ದೀರಾ? ನಾನು ಒಂದು ಫಿರ್ನಿ ಅಂತ, ಅದು ಡೆಸರ್ಟ್. ಆಕ್ಚುಲಿ ಸಮ್ಮರ್ ಸೀಸನ್ಗೆ ಒಳ್ಳೇದಾಗತ್ತೆ. ಅದು ರೈಸ್ ಇಂದ ಮಾಡೋದು. ಅದು ಪ್ರಿಪೇರ್ ಮಾಡಿ ಫ್ರಿಜ್ ಅಲ್ಲಿ ಇಟ್ರೆ ಕೋಲ್ಡ್ ಮಾಡಿ ತಿನ್ನೋದು. ಬೇಸಿಗೆ ಚೆನ್ನಾಗತ್ತೆ, ಮಕ್ಕಳಿಗೂ ಖುಷಿ ಆಗತ್ತೆ. ಐಸ್ ಕ್ರೀಮ್ ಬದಲು ಇದು ತಿನ್ಬಹುದು, ಹೆಲ್ತಿನೂ ಇದೆ. ಇನ್ನೊಂದು ಜುನ್ಕಾ ಅಂತ, ಆಕ್ಚುಲಿ ಅದು ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್. ಇದು ಮಾಡ್ಲಿಕ್ಕೆ ತುಂಬಾ ಈಸಿ ಇರುತ್ತೆ. ಕಿಚನಿಗೆ ಹೋಗೋಣ. ಬನ್ನಿ. ಎಸ್ ಮೇಡಮ್, ನೀವು ಹೇಳಿದ್ರಿ ಡೆಸರ್ಟ್ ತರ ಇರುತ್ತೆ ಅಂತ. ಹೆಸರು ಇನ್ನೊಂದ್ಸಲ ಹೇಳಿ. ಫಿರ್ನಿ ಅಲ್ಲ? ಸ್ಟಾರ್ಟ್ ಮಾಡೋಣ ಮಾಡೋಕೆ. ಓಕೆ, ಏನ್ ಮಾಡ್ಬೇಕು? ಫಸ್ಟ್ ಒಂದು ಕಡಾಯಿ ತಗೊಳ್ಳೋಣ. ಗ್ಯಾಸ್ ಆನ್ ಮಾಡ್ಬೇಕಾ? ಗ್ಯಾಸ್ ಆನ್. ಓಕೆ, ಫಸ್ಟ್ ನಾವು ಇದು ಅರ್ಧ ಲೀಟರ್ ಮಿಲ್ಕ್ ತಗೊಂಡಿದ್ದೀನಿ, ಹಾಲು. ಇದು ಬಾಯ್ಲ್ ಮಾಡ್ಲಿಕ್ಕೆ ಇಡುವ. ಚೆನ್ನಾಗಿ ಕುದಿಸ್ಬೇಕಾ? ಅದು ಕುದಿತಾ ಇರಲಿ. ಅಷ್ಟರೊಳಗೆ ನಾವು ಇದು ಬಾಸ್ಮತಿ ಅಕ್ಕಿ ಒಂದು 30 ಮಿನಿಟ್ಸ್ ನೆನೆಸಿದ್ದೀನಿ ನೀರಲ್ಲಿ. ಒಂದು 30 ಮಿನಿಟ್ಸ್ ವಾಶ್ ಮಾಡಿ ನೆನೆಸಿ, ಅದು ನಾವಿವಾಗ ಗ್ರೈಂಡ್ ಮಾಡಬೇಕು. ಇದು ಕುದಿಯೋ ಅಷ್ಟರಲ್ಲಿ ನಾವು ಮಿಕ್ಸ್ ಗ್ರೈಂಡ್ ಮಾಡ್ಕೊಳ್ಳೋಣ ಅಲ್ವಾ? ಓಕೆ, ಸ್ವಲ್ಪ ನೀರು ಹಾಕ್ಬೇಕಾ? ಎಷ್ಟು ಹಾಕಬೇಕು ಹೇಳಿ? ಸಾಕಾ?
ಸ್ವಲ್ಪ ಹಲ್ಲಾಡ್ತಾ ಇರಬೇಕು. ಓಕೆ, ಹಾಗಾದ್ರೆ ಗ್ರೈಂಡ್ ತುಂಬಾ ಸ್ಮೂತ್ ಆಗಬಾರ್ದು, ಸ್ವಲ್ಪ ಹೀಗೆ ತರಿ ಇದ್ರೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಓಕೆ, ಹಾಲು ಕುದ್ದಿದ್ದು? ಹಾಲು ಒಂದ್ಸತಿ ಕುದಿಸ್ತಾ ಇರಬೇಕು. ಓಕೆ, ಇವಾಗ ಸಣ್ಣ ಉರಿ ಮಾಡಿ ಇದು ಗ್ರೈಂಡ್ ಮಾಡ್ಕೊಂಡಿರುವಂತ ಬಾಸ್ಮತಿ ಅಕ್ಕಿಯನ್ನು ಇದರಲ್ಲಿ ಹಾಕುವಾಗ ಸ್ವಲ್ಪ ತಳ ತಾಗತ್ತೆ, ಅದಕ್ಕೆ ಸ್ಲೋ ಹಾಕಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಓಕೆ, ಇದು ಒಂದ್ಸತಿ ಇದು ರೈಸ್ ಪೇಸ್ಟ್ ಹಾಕಿದ ನಂತರ ಕೈ ಬಿಡ್ಲಿಕ್ಕಿಲ್ಲ, ಆಡಿಸ್ತಾ ಇರಬೇಕು, ಇಲ್ದಿದ್ರೆ ಸ್ವಲ್ಪ ತಳ ತಾಗತ್ತೆ. ಹಾಗೆ ಸ್ವಲ್ಪ ನೀರು ಬೇಕಿತ್ತು, ಇದಕ್ಕೆ ಹಾಕ್ಬೇಕು. ಇದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದು ಅಂತ ಅಂದ್ರೆ ನಿಮ್ ಮನೆಯಲ್ಲ ಅಥವಾ ಗಂಡನ ಮನೆಯಲ್ಲ ಜಾಯಿಂಟ್ ಫ್ಯಾಮಿಲಿ? ನಮ್ ಗಂಡನ ಮನೆಯಲ್ಲಿ ಭದ್ರಾವತಿಯಲ್ಲಿ. ಓಕೆ, ಹೆಂಗಾಗುತ್ತೆ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ? ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇಲ್ಲ, ಖುಷಿ ಆಗತ್ತೆ. ಆಕ್ಚುಲಿ ನಮ್ದು ಅಮ್ಮನ ಮನೆ, ನಾವು ಅಮ್ಮ ಅಪ್ಪ ನಾನು ತಮ್ಮ 4 ಜನ ಇದ್ವಿ. ಇವಾಗ ಗಂಡನ ಮನೆ ಅಂದ್ರೆ ಫುಲ್ ನಮ್ಮ ಕಸಿನ್ಸ್, ನಾವೆಲ್ಲ ಒಂದೇ ಏರಿಯಾದಲ್ಲಿರೋದು, ಹಾಗೆ ಖುಷಿ ಆಗತ್ತೆ. ನಾವಿದು ನೋಡಬೇಕು, ಸ್ವಲ್ಪ ಮುಟ್ಟು ನೋಡಿದ್ರೆ ಗೊತ್ತಾಗತ್ತೆ ಅಕ್ಕಿ ಸ್ವಲ್ಪ ಬೇಯಿದ್ಯಾ ಇಲ್ಲ ಅಂತ. ಬೇಯಿದ ಕೂಡಲೇ ನಾವು ಮಿಕ್ಕಿದ್ದು ಸಾಮಾನ್ಯ ಇಂಗ್ರೀಡಿಯೆಂಟ್ಸ್ ಹಾಕಿ, ಇದು ಡ್ರೈ ಫ್ರೂಟ್ಸ್ ಇದೆ. ಡ್ರೈ ಫ್ರೂಟ್ಸ್ ಅಂದರೆ ನಮ್ಗೆ ಯಾವ್ದು ಇಷ್ಟ ಅದು ತಗೊಳ್ಬೋದು. ನಾನು ಇದು ಗೋಡಂಬಿ ಮತ್ತು ಬಾದಾಮಿ ತಗೊಂಡಿದ್ದೀನಿ. ಪಿಸ್ತಾ ಎಲ್ಲ ತಗೋಬೋದಾ? ಪಿಸ್ತಾ. ಆ್ಯಕ್ಚುಲಿ ಪಿಸ್ತಾ ತಗೊಂಡ್ರೆ ಅನ್ಸಾಲ್ಟೆಡ್ ಇರಬೇಕು. ಅದು ಸಿಗೋದು ಸ್ವಲ್ಪ ಕಷ್ಟ, ಎಲ್ಲ ಕಡೆ ಸಾಲ್ಟೆಡ್ ಸಿಗತ್ತೆ, ಅದು ಹಾಕಿದ್ರೆ ಒಡೆಯತ್ತೆ. ಅನ್ಸಾಲ್ಟೆಡ್ ಇದ್ರೆ ಹಾಕ್ಬೋದು. ಇದು ಹಾಕಿದ್ದೀನಿ. ನೆಕ್ಸ್ಟ್ ಇದು ಏಲಕ್ಕಿ. ಓಕೆ, ಏಲಕ್ಕಿ ಪೌಡರ್ ಏಲಕ್ಕಿ ಪೌಡ್ರ್ ಮಾಡಿ ಹಾಕಿದ್ದೀನಿ. ಪೌಡ್ರ್ ಇಲ್ದಿದ್ರೆ ಇದು ನೆನೆಸಿದ ಅಕ್ಕಿ ಜೊತೆನೆ ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಹಾಕ್ಬೋದು. ಕಡೆ ತನಕ ಕೂಡ ನಾವು ಇದನ್ನ ಬಿಡೋ ಹಾಗಿಲ್ಲ, ಹೀಗೆ ತಿರುಗಿಸ್ತಾ. ಆಕ್ಚುಲಿ ನಾನ್ ಸ್ಟಿಕ್ ಅಲ್ಲಿ ಮಾಡಿದ್ರೆ ಅದೊಂದು ತಳ ಅಷ್ಟು ಹಿಡಿಯಲ್ಲ ಬೇಗ. ಸ್ಟೀಲಿನ್ ಮಾಡಿದ್ರೆ ತುಂಬಾ ನೋಡ್ತಾ ಇರಬೇಕು. ನಾನ್ ಸ್ಟಿಕ್ ತಗೊಂಡ್ರೆ ಬೆಟರ್. ಇವಾಗ ಇದು ಮಿಲ್ಕ್ ಮೇಡ್ ತಗೊಂಡಿದ್ದೀನಿ. ಮಿಲ್ಕ್ ಮೇಡ್ ಹಾಕಿದ್ರೆ ಸ್ವಲ್ಪ ಟೆಕ್ಸ್ಚರ್ ಚೆನ್ನಾಗಿ ಬಂದು ಕ್ರೀಮಿ ಆಗಿರುತ್ತೆ. ಬೇಕಾದ್ರೆ ಸಕ್ಕರೆನೂ ಯೂಸ್ ಮಾಡ್ಬೋದು. ಇದು ಹೆಸರು ನೀವೇ ಓನ್ ರೆಸಿಪಿನ ಅಲ್ವಾ? ಅಲ್ಲ, ಇದು ಆಕ್ಚುಲಿ ನಾರ್ತ್ ಇಂಡಿಯನ್ ರೆಸಿಪಿ. ಎಲ್ಲರೂ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ಟೈಪಲ್ಲಿ ಮಾಡ್ತಾರೆ. ನಾನು ಆಕ್ಚುಲಿ ನನಗೆ ಇದು ರೈಸ್ ಸ್ವಲ್ಪ ನಾನು ತೆಳ್ಳಗೆ ಮಾಡಿದ್ದು, ಟೆಕ್ಸ್ಚರ್ ಸ್ವಲ್ಪ ಸ್ಮೂತ್ ಇರುತ್ತೆ. ಒಬ್ಬೊಬ್ರು ಮಾಡೋದು ಅವ್ರೇನು ಮಾಡ್ತಾರೆ, ಸ್ವಲ್ಪ ದಪ್ಪ ಇಡ್ತಾರೆ ಅಕ್ಕಿ, ಅದು ಬೇರೆ ಟೆಕ್ಸ್ಚರ್ ಬರುತ್ತೆ. ಇದು ಸ್ವಲ್ಪ ಕ್ರೀಮಿ ಆಗಿ ಐಸ್ ಕ್ರೀಮ್ ಥರನೇ, ಸ್ವಲ್ಪ ಕಸ್ಟರ್ಡ್ ಟೇಸ್ಟ್ ಬರುತ್ತೆ. ಕಾದ ನಂತರ ಸ್ವಲ್ಪ ದಪ್ಪ ಆಗುತ್ತೆ ಅದು ರೈಸ್. ಇವಾಗ ಈ ಫ್ರಿಜ್ಜಲ್ಲಿ ಇಡುವಾಗ ಅದು ಕಸ್ಟರ್ಡ್ ಟೇಸ್ಟ್ ಬರುತ್ತೆ. ಹಸ್ಬೆಂಡ್ ಏನು ಮಾಡ್ಕೊಂಡಿದ್ದಾರೆ? ನಮ್ಮದು ಜ್ಯುವೆಲ್ರಿ ಬಿಸ್ನೆಸ್. ಇದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದು ಬಿಟ್ಟರೆ ಎಲ್ಲ ಫಟಾಫಟ್ ಅಂತ ಆಗುತ್ತೆ ಅಲ್ವಾ? ಈ ಅಂದರೆ ಇಂಗ್ರೀಡಿಯೆಂಟ್ಸ್ ತುಂಬ ಲೆಸ್ ಇದೆ, ಟೇಸ್ಟ್ ಚೆನ್ನಾಗಾಗತ್ತೆ. ಮೇಡಮ್, ಇದಕ್ಕೆ ನಾವು ಹೇಗೂ ಕಂಡೆನ್ಸ್ಡ್ ಮಿಲ್ಕನ್ನು ಯೂಸ್ ಮಾಡ್ತೇವೆ, ಸಕ್ಕರೆ ಕೂಡ ಹಾಕೋಬಹುದಾ? ಹೌದು, ಸಕ್ಕರೆ ಕೂಡ ಹಾಕೋಬಹುದು. ಒಟ್ಟಿಗೆ ಹಾಗಾದ್ರೆ ಎರಡನ್ನು ಹಾಕೋಬಹುದು? ಅರ್ಧ ಸಕ್ಕರೆ ಅರ್ಧ ಕಂಡೆನ್ಸ್ ಮಿಲ್ಕ್ ಹಾಕ್ಬೋದು, ಇಲ್ದಿದ್ರೆ ಬರೀ ಸಕ್ಕರೆಯಿಂದಲೇ ಮಾಡ್ಬೋದು. ಓಕೆ ಓಕೆ. ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅನ್ನುವಂಥ ಟೆನ್ಷನ್ ಇಲ್ಲ. ಹೌದು, ಇದ್ರೆ ಹಾಕೋಬಹುದು. ಹಾಗೆ ಇದಾಯ್ತು. ಇವಾಗ ನಾನು ಆಫ್ ಮಾಡ್ತೀನಿ. ಓಕೆ. ಈ ಟೆಕ್ಸ್ಚರ್ ಬಂದ್ರೆ ಸರಿ ಆಗತ್ತೆ. ಕೂಲ್ ಆದ ನಂತರ ದಪ್ಪ ಆಗಿಬಿಡುತ್ತೆ. ಹಾಗೆ ಬಾಸ್ಮತಿ ರೈಸನ್ನು ಯೂಸ್ ಮಾಡಬೇಕಾ? ಆಕ್ಚುಲಿ ಬಾಸ್ಮತಿ ರೈಸ್ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ. ನಾರ್ಮಲ್ ರೈಸ್ ಮಾಡಿದ್ರೆ ಅದು ಪಾಯಸ ಥರನೇ ಟೇಸ್ಟ್ ಆಗತ್ತೆ, ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಈ ಬಾಸ್ಮತಿ ರೈಸಿಂದ ಅದು ಫ್ಲೇವರ್ ಸಹ ಚೆನ್ನಾಗಿ ಬರುತ್ತೆ.
ಇದು ಆಯಿತು. ಇವಾಗ ತಣ್ಣಗಾದ ನಂತರ ನಾವು ಸರ್ವಿಂಗ್. ಓಕೆ, ತಗೊಳ್ಳಿ. ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಓಕೆ, ಇದು ನಾವು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಹಾಗೆ ಕೋಲ್ಡ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಫಿರ್ನಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಫಿರ್ನಿ ಬಿಸಿ ಬಿಸಿಯಾಗಿ ರೆಡಿ ಆಗಿದೆ. ನಾರ್ತ್ ಇಂಡಿಯನ್ ಸ್ಪೆಷಲ್ ಅಂತ ಕೂಡ ಹೇಳ್ಕೊಂಡು ಮೇಡಮ್ ಇವತ್ತು ಸ್ಪೆಷಲ್ ಆಗಿ ನಮಗೋಸ್ಕರ ರೆಡಿ ಮಾಡಿಕೊಟ್ಟಿದ್ದಾರೆ. ಇದನ್ನು ನಾವು ಚಿಲ್ ಆಗೋಕ್ಕಿಡೋಣ. ಅಷ್ಟರಲ್ಲಿ ನೀವು ಇದನ್ನು ಹೇಗೆ ಮಾಡಿದ್ರು ಅನ್ನೋದನ್ನು ಮತ್ತೊಂದು ಸಲ ನೋಡ್ಕೊಂಡು ಬನ್ನಿ. ಫಿರ್ನಿ ತಯಾರಿಸೋ ವಿಧಾನ: ಮೊದಲು ಅರ್ಧ ಲೀಟರ್ ಹಾಲನ್ನು ಕುದಿಸಿಕೊಳ್ಳಿ. ಇನ್ನೊಂದೆಡೆ ಅರ್ಧ ಗಂಟೆಗಳ ಕಾಲ ನೆನೆಸಿದ ಬಾಸ್ಮತಿ ಅಕ್ಕಿಯನ್ನು ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಅಕ್ಕಿಯನ್ನು ಕುದಿಯುವ ಹಾಲಿಗೆ ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಆನಂತರ ಬಾದಾಮಿ, ಗೋಡಂಬಿ ಚೂರುಗಳನ್ನು, ಏಲಕ್ಕಿ ಪುಡಿ, ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಸ್ವಲ್ಪ ಗಟ್ಟಿಯಾಗುವವರೆಗೂ ಬೇಯಿಸಿ. ಈಗ ಚಿಲ್ ಆಗಿ ಸರ್ವ್ ಮಾಡಲು ಫಿರ್ನಿ ತಯಾರು. ಫಿರ್ನಿನ ನಾನು ಫ್ರಿಜ್ಜಲ್ಲಿ ಚಿಲ್ಲಾಗೋಕೆ ಅಂತ ಇಟ್ಟಿದ್ದೇನೆ. ನೆಕ್ಸ್ಟ್ ಯಾವ ರೆಸಿಪಿ ಅಂತ ಕೇಳೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಬನ್ನಿ ನೆಕ್ಸ್ಟ್ ರೆಸಿಪಿ ಯಾವುದು ಅಂತ ಮೇಡಮ್ ಹತ್ರ ಕೇಳೋಣ. ಮೇಡಮ್, ನೀವು ಆಗಲೇ ಹೇಳಿದ್ರಿ ನೆಕ್ಸ್ಟ್ ರೆಸಿಪಿ ಏನು ಅಂತ. ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರೆ ನನಗೂ ಸ್ವಲ್ಪ ಮರ್ತು ಹೋಗೋದು ಜಾಸ್ತಿ ಆಯಿತು. ನೆಕ್ಸ್ಟ್ ರೆಸಿಪಿ ಜುನ್ಕಾ. ಇದು ಕಡಲೆ ಹಿಟ್ಟಿಂದ ಮಾಡುವ ರೆಸಿಪಿ. ಆ್ಯಕ್ಚುಲಿ ಉತ್ತರ ಕರ್ನಾಟಕ ಅಲ್ಲಿ ಹೋದರೆ ಅಲ್ಲಿ ಖಾನಾವಳಿ ಅಂತ ಎಲ್ಲ ಇರುತ್ತಲ್ಲ, ಅಲ್ಲಿ ಇದೊಂದು ಅವ್ರ ಥಾಲಿಯಲ್ಲಿ ಇದೊಂದು ಯಾವಾಗಲೂ ಕೊಡ್ತಾರೆ. ಹೌದು, ಈ ಸೈಡ್ ತುಂಬ ಕಮ್ಮಿ ಮಾಡೋದು. ಅಲ್ಲಿ ಉತ್ತರ ಕರ್ನಾಟಕ ಡಿಶ್. ಹೌದು, ಸ್ವೀಟ್ ಆಗಿರುತ್ತಾ? ಇಲ್ಲ, ಇದು ಖಾರ ಅಂದ್ರೆ ಮೀಡಿಯಂ ತರ, ಮಾತ್ರ ಸ್ವೀಟ್ ಡಿಶ್ ಅಲ್ಲ. ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಇದು ಕಡಲೆ ಹಿಟ್ಟು ನೀರಲ್ಲಿ ಕಲಸಿ ಮಿಕ್ಸ್ ಮಾಡಿ ಇಡಬೇಕು. ಎಷ್ಟು ತಗೊಂಡಿದ್ರೆ? 1 ಕಪ್ ತಗೊಂಡಿದ್ದೀರಾ ಕಡಲೆ? ಹಾ, ಒಂದು ಅರ್ಧ ಕಪ್ ಸಾಕಾಗತ್ತೆ. ತುಂಬಾ ಗಟ್ಟಿಯಾಗಿರ್ಬೇಕು ಮಿಶ್ರಣ? ಇಲ್ಲ, ಇದು ಸ್ವಲ್ಪ ತೆಳ್ಳಗೆನೆ ಇರಬೇಕು. ನೀರಿದ್ರೆ ಚೆನ್ನಾಗಾಗುತ್ತೆ. ಇಡ್ಬೇಕು ಅಂದ್ರೆ ಎಷ್ಟು ನಿಮಿಷ ಇಡ್ಬೇಕು? ಇಡ್ಬೇಕಂತಿಲ್ಲ, ಅದ್ರ ಫಸ್ಟ್ ಇದೊಂದು ಮಾಡಿಟ್ರೆ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಹೌದು. ಎಷ್ಟು ತೆಳುವಾಗಿದ್ರು ಅಡ್ಡಿ ಏನಿಲ್ವಾ? ಇಲ್ಲ, ತುಂಬಾ ತೆಳುವಾದ್ರೂ ನಾವು ಮಾಡ್ಲಿಕ್ಕೆ ತುಂಬಾ ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ಕನ್ಸಿಸ್ಟೆನ್ಸಿ ಇದ್ರೆ ಚೆನ್ನಾಗುತ್ತೆ. ಇದಾಗಿದೆ. ಇದೊಂದು ಸೈಡಲ್ಲಿ ಇಡುವ. ನಾವು ಪಾತ್ರೆ ಗ್ಯಾಸ್ ಆನ್ ಮಾಡೋದು? ಹಾ, ಗ್ಯಾಸ್ ಆನ್ ಮಾಡುವ. ಓಕೆ. ಫಸ್ಟಿಗೆ ಸ್ವಲ್ಪ ಎಣ್ಣೆ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸ್ತಾ ಇರೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕು ಎಣ್ಣೆ? ಸಾಕು. ಸ್ವಲ್ಪ ಸಿಮ್ಮಲ್ಲಿ ಇಡುವ. ಇದು ನಾವು ಮೆಣಸಿನಕಾಯಿ, ಜೀರಿಗೆ ಮತ್ತು ಶುಂಠಿ
ನಮಗೆ ಮೆಣಸಿನ್ಕಾಯಿ ಎಷ್ಟು ಖಾರ ಬೇಕೋ ಅಷ್ಟು ತಗೋಬಹುದು. ಶುಂಠಿ 1 ಇಂಚು ತಗೊಳ್ಬೋದು ಮತ್ತು ಸ್ವಲ್ಪ ಜೀರಿಗೆ, ಇದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಹಾಗೆ ಪೇಸ್ಟ್ ತರ ಮಾಡ್ಕೊಳ್ಳೋದಾ? ಹಾಂ, ದರ್ದರಿ ಇದ್ರೂ ಪರವಾಗಿಲ್ಲ. ನಮ್ಮ ಸೈಡಲ್ಲಿ ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ ಅಲ್ಲ, ಹಾಗೆ ನೀರು ಹಾಕ್ಬೇಕಾ ಇದಕ್ಕೆ? ಹಾಂ, ಸ್ವಲ್ಪ ಸ್ವಲ್ಪ. ತಗ್ಗಿಸಿ. ಸಾಕಾಗುತ್ತಾ ಎಷ್ಟು ಗ್ರೈಂಡ್ ಆದ್ರೆ? ಹಾಂ, ಸಾಕು. ಎಣ್ಣೆ ಕಾದಿದೆ. ಫಸ್ಟಿಗೆ ನಾವು ಸ್ವಲ್ಪ ಜೀರಿಗೆ, ತಗೊಳ್ಳಿ. ನೆಕ್ಸ್ಟ್ ಈರುಳ್ಳಿ, ಓಕೆ. ಮಂಗಳೂರು ಮತ್ತು ಭದ್ರಾವತಿ ತುಂಬಾ ಡಿಫ್ರೆನ್ಸ್ ಇದೆ. ನಿಮ್ಮ ಜಾಯಿಂಟ್ ಫ್ಯಾಮಿಲಿಗೆ ಹೇಗೆ ತುಂಬಾ ಡಿಫ್ರೆನ್ಸ್ ಬರುತ್ತೋ ಎಕ್ಸ್ಪೀರಿಯನ್ಸ್ ಅಲ್ಲಿ, ಊರು ಕೂಡ ತುಂಬಾ ಬದಲಾಗಿರೋವಂಥದ್ದು. ಹೇಗೆ ಅನಿಸ್ತು ಫಸ್ಟ್ ಟೈಮ್ ಆಚೆ ಕಡೆ ಹೋಗ್ಬೇಕಾದ್ರೆ? ಫಸ್ಟ್ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್. ಮದುವೆ ಮುಂಚೆ ಯಾವತ್ತೂ ಹೋಗಿರ್ಲಿಲ್ಲ, ಫಸ್ಟ್ ಟೈಮ್ ಮದುವೆ ಆದ ನಂತರನೇ ಹೋಗಿದ್ದೆ. ಓಕೆ. ಖುಷಿ. ಎನ್ವೈರ್ಮೆಂಟ್, ಕ್ಲೈಮೇಟ್ ಎಲ್ಲ ಬೇರೆನೆ ಅಲ್ಲಿ ಇಲ್ಲಿ ಕಂಪೇರ್ ಮಾಡಿದ್ರೆ. ಇಲ್ಲಿ ತುಂಬಾ ಶೆಕೆ, ಅಲ್ಲೂ ಶೆಕೆ ಇದೆ, ಮಾತ್ರ ಸಂಜೆ ನಂತರ ತಣ್ಣಗಾಗತ್ತೆ, ಹಾಗೆ ಅಷ್ಟು ಗೊತ್ತಾಗಲ್ಲ. ಇದು ಸ್ವಲ್ಪ ಜಾಸ್ತಿ ಇಡೋದು. ಇವಾಗ ಸ್ವಲ್ಪ ಫ್ರೈ ಆಗಿದೆ, ಸಬ್ಬಸಿಗೆ ಹಾಕೊಳ್ಳುವ. ಸಬ್ಬಸಿಗೆ ಸೊಪ್ಪು ತಗೊಂಡು. ಹೌದು, ಇದು ಸಬ್ಬಸಿಗೆ ಸೊಪ್ಪು. ಈರುಳ್ಳಿ ಎಷ್ಟು ಹಾಕಿದೀವೋ ಸಬ್ಬಸಿಗೆನೂ ಅಷ್ಟೇ ಹಾಕೋದು. ಸಬ್ಬಸಿಗೆ ಸೊಪ್ಪು ಬಳಸಿರೋ ಜಾಗದಲ್ಲಿ ಬೇರೆ ಸೊಪ್ಪು ಇಲ್ಲ. ಆಕ್ಚುಲಿ ಸಬ್ಬಸಿಗೆನೂ ಹಾಕ್ಬೇಕಂತಿಲ್ಲ, ಆದ್ರೆ ಸಬ್ಬಸಿಗೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದು ರೆಡಿ ಮಾಡಿ ಪೇಸ್ಟ್. ಓಕೆ. ಆ ಸೈಡಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಗೊಳ್ತೀವಿ, ಇಲ್ಲಿ ಅಷ್ಟು ಇಷ್ಟ ಇಲ್ದಿದ್ರೆ 1-2 ಮೆಣಸಿನ್ಕಾಯಿ ಕಮ್ಮಿ ಹಾಕೋಬಹುದು. ನಾನ್ ವೆಜ್ ಅಂತ ಬಂದಾಗ ಖಾರ ಇಷ್ಟಪಡ್ತಾರೆ. ಭದ್ರಾವತಿಯಿಂದ ಇಲ್ಲಿಗೆ ಬಂದು ಯಾರಾದ್ರೂ ತುಳು ಕಲ್ತ್ರ, ನಿಮ್ಮನ್ನ ಬೀಟ್ ಮಾಡಿದ್ರ ನಿಮ್ಮ ಗಂಡ? ಇಲ್ಲ, ಅವರು ಸ್ವಲ್ಪ ಮಾತಾಡ್ತಾರೆ, ಅವ್ರಿಗೆ ತುಂಬಾ ಇಷ್ಟ, ನೀನು ಕಲಿ ಅಂತಾರೆ. ನಮ್ದು ನೇಬರ್ಸ್ ಎಲ್ಲ ತುಳು ಅಷ್ಟಿಲ್ಲ, ಹಾಗೆ ಕಲೀಲಿಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಫ್ರೆಂಡ್ಸ್ ಅಲ್ಲೂ ಅಷ್ಟೇ, ಸ್ಕೂಲಲ್ಲೆಲ್ಲ ಮಾತಾಡ್ಲಿಕ್ಕಿಲ್ಲ ಬೇರೆ ಭಾಷೆಯಲ್ಲಿ, ಹಾಗೆ ಕಲೀಲಿಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಇನ್ನು ಕಲಿಯಿರಿ. ಹೌದು, ಇವಾಗ ಸ್ವಲ್ಪ ಸ್ವಲ್ಪ ಕಲಿತಿದ್ದೀರಾ? ಹೌದು, ಸ್ವಲ್ಪ ಅರ್ಥ ಆಗತ್ತೆ, ಮಾತಾಡ್ಲಿಕ್ಕೆ ಬರಲ್ಲ. ಬೇಸಿಗೆ ರಜೆ ಬಿಟ್ಟು ಭದ್ರಾವತಿಗೆ ಹೋಗಬೇಕಾದ್ರೆ ಕಲ್ತಿರ್ತೀರಾ? ಹಾ, ಇವಾಗ ಇದು ನಾವು ಕೊಬ್ಬರಿ ಅಂದ್ರೆ ತೆಂಗಿನಕಾಯಿನೇ, ತೆಂಗಿನಕಾಯಿಯನ್ನು ಹೀಗೆ ಪೀಸ್ ಮಾಡ್ಕೋಬೇಕು, ಸಣ್ಣದು ಪೀಸ್ ಮಾಡಿ ಆ್ಯಡ್ ಮಾಡ್ಕೊತೀನಿ. ಒಣ ಕೊಬ್ಬರಿ ಅಲ್ಲ, ಹೌದು ತೆಂಗಿನಕಾಯಿನೇ, ಅದೇ ಸ್ವಲ್ಪ ಕಟ್ ಮಾಡಿ, ತುರ್ಕೊಳ್ಬಾರ್ದು, ಹೀಗೆ ಕಟ್ ಮಾಡಿ ಹಾಕಿದ್ರೆ ಇದು ಫ್ರೈ ಆಗಿದೆ ಅನ್ಸುತ್ತೆ. ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು, ಎಷ್ಟು ಸಾಕಾಗತ್ತೆ ಅನ್ಸುತ್ತೆ. ಒಂದ್ಸತಿ ಆಗಿದ ನಂತರ ಏನು ಮಾಡ್ಲಿಕ್ಕೆ ಆಗಲ್ಲ, ಹಾಗೆ ಅದು ಮಿಕ್ಸ್ ಮಾಡುವಾಗ ಮಧ್ಯದಲ್ಲಿ ಟೇಸ್ಟ್ ನೋಡ್ಕೊಂಡು ಹಾಕೋಬಹುದು. ಜಾಸ್ತಿ ಆದ್ರೆ ಸ್ವಲ್ಪ ಉಪ್ಪಿನ ಸಮಸ್ಯೆ ಜಾಸ್ತಿ ಆಗ್ಬೋದಲ್ವಾ? ಜಾಸ್ತಿ ಆದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಇವಾಗ ಇದಕ್ಕೆ ನಾವು ಇದು ಕಲಸಿದ್ದು
ಹೀಗೆ ಹಾಕೋದಾ? ಹೀಗೆ ಹಾಕಿ ಇದು ಕೂಡ ಕೈ ಆಡಿಸ್ತಾ ಇರ್ಬೇಕಾ? ಕೈ ಆಡಿಸಿ ಅದು ದಪ್ಪ ಆಗತ್ತೆ. ಸ್ವಲ್ಪ ನೀರು ಹಾಕ್ಬೇಕು. ಇದಕ್ಕೆ ಹಾಕೋದಲ್ವಾ? ಹೌದು. ತುಂಬ ಗಟ್ಟಿ ಆಗಬೇಕಾ? ತುಂಬ ಗಟ್ಟಿ ಆಗಬೇಕಂತ ಅಲ್ಲ, ಮಿಕ್ಸ್ ಮಾಡಿ ಒಂದು ಟೆಕ್ಸ್ಚರ್ ಬರುತ್ತೆ, ಆವಾಗ ತಟ್ಟೆಗೆ ಹಾಕಿ ಕಟ್ ಮಾಡಿದರೆ. ಆ್ಯಕ್ಚುಲಿ ಇದು ಮರಾಠೀಸ್ ಅವ್ರದ್ದು ಡಿಶ್ ಇದು. ಅವ್ರದ್ದು ಇನ್ನೂ ಇದು ತುಂಬ ಥರ ಮಾಡ್ಬೋದು. ಇದು ನಾನು ಸಿಂಪಲ್ಲಾಗಿ ಮಾಡೋದು. ಆ ಸೈಡೆಲ್ಲ ಗರಂ ಮಸಾಲೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ, ಅದನ್ನು ಹಾಕಿ ಮಸಾಲೆ ಟೈಪ್ ಎಲ್ಲ ಮಾಡ್ತಾರೆ. ಇದು ಸಿಂಪಲ್ ಥರ ಫಾಸ್ಟ್, ಬೇಗ ಏನೂ ಇಲ್ದಿರುವಾಗ ಹಿಟ್ಟು ಹೇಗೂ ಮನೇಲಿರುತ್ತೆ, ಸಬ್ಬಸ್ಗೇನು ಬೇಕಂತಿಲ್ಲ, ಆಪ್ಷನಲ್. ನಾವು ದಿಢೀರಂತ ಮಾಡಿಕೊಂಡು ತಿನ್ಬೋದು. ಇದು ಆಯಿತು. ಇವಾಗ ನಾವು ಗ್ಯಾಸ್ ಆಫ್ ಮಾಡುವ. ತಣ್ಣಗಾಗಬೇಕಲ್ಲ? ಇದು ಅದೇ ಒಂದು ತಟ್ಟೆಯಲ್ಲಿ ಎಣ್ಣೆ ಸವರಿ ಇಡಬೇಕು. ಎಣ್ಣೆ ಸ್ವಲ್ಪ ಹಾಕೋದಾ? ಎಣ್ಣೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇರೋವಂಥದ್ದು ನಾವು, ಯಾಕಂದರೆ ಇದರಲ್ಲಿ ವಿಟಮಿನ್ ಎ, ಡಿ, ಇ ಸತ್ವ ಇದೆ. ಹಾಗಾಗಿ ಪ್ಲೇಟ್ ಫುಲ್ ಗ್ರೀಸ್ ಮಾಡಿದ್ರೆ ಅದು ಸ್ವಲ್ಪ ಏಳಿಗೆ ಕಟ್ ಮಾಡಿ ತೆಗೆಯುವಾಗ ಈಸಿ ಆಗುತ್ತೆ. ಹಾಗೆ ಡೈರೆಕ್ಟಾಗಿ ಹಾಕೊಂಡು ಡೈರೆಕ್ಟಾಗಿ ಹಾಕೊಂಡು ಇವಾಗ ತಣ್ಣಗಾಗಿದೆ. ಇವಾಗ ನಾವು ಕಟ್ ಮಾಡುವ. ತಣ್ಣಗಾಗಿದ್ರೆ ಇದು ಸ್ಮೂತಾಗಿ ಕಟ್ ಆಗುತ್ತೆ, ಈಸಿ ಇರುತ್ತೆ. ಉತ್ತರ ಕರ್ನಾಟಕ ಶೈಲಿಯ ಜುನ್ಕ ರೆಡಿ ಇದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಂಗಳೂರಿನಲ್ಲಿ ಇವತ್ತು ನಾವು ಉತ್ತರ ಕರ್ನಾಟಕ ಶೈಲಿಯ ಜುನ್ಕ ಅನ್ನೋ ಸ್ಪೆಷಲ್ ರೆಸಿಪಿಯೊಂದನ್ನು ಟ್ರೈ ಮಾಡಿದ್ವಿ. ಮೇಡಮ್ ಹೇಳಿಕೊಟ್ರು, ನಾವು ಕೂಡ ಟ್ರೈ ಮಾಡಬೇಕು. ಹಾಗಾಗಿ ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ಮತ್ತೊಮ್ಮೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಜುನ್ಕ ತಯಾರಿಸುವ ವಿಧಾನ: ಮೊದಲು 1 ಕಪ್ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಗಂಟು ಬಾರದ ಹಾಗೆ ಕಲಸಿಕೊಳ್ಳಿ. ನಂತರ ಹಸಿಮೆಣಸು, ಜೀರಿಗೆ, ಶುಂಠಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಜೀರಿಗೆ, ಹೆಚ್ಚಿದ ಈರುಳ್ಳಿ ಹಾಕಿ ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಸಬ್ಬಸಿಗೆ ಸೊಪ್ಪು, ರುಬ್ಬಿದ ಹಸಿಮೆಣಸು ಹಾಕಿ ಹುರಿಯಿರಿ. ಬಳಿಕ ತೆಂಗಿನ ಚೂರು, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟಿನ ಮಿಶ್ರಣ, ಸ್ವಲ್ಪ ನೀರು ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಆ ಬಳಿಕ ಎಣ್ಣೆ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ರುಚಿಯಾದ ಜುನ್ಕ ಸವಿಯಲು ಸಿದ್ಧ. ವಾವ್, ಎರಡೂ ಕೂಡ ಒಂದು ಸ್ವೀಟ್ ಡಿಶ್ ಅಲ್ಲ, ಇನ್ನೊಂದು ಸ್ವಲ್ಪ ಖಾರ ಇರುವಂತದ್ದು, ಬಟ್ ಉತ್ತರ ಕರ್ನಾಟಕ ಶೈಲಿ. ಹೌದು. ಆಕ್ಚುಲಿ ಇದನ್ನ ಕೇಳಬೇಕು, ನಾವು ಇದನ್ನ ಯಾವ ಟೈಮಿಗೆ ಬಳಸ್ಕೋಬಹುದು? ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್? ಆಕ್ಚುಲಿ ಇದು ಊಟಕ್ಕೇನೆ ತಗೊಳ್ಳೋದು, ಬ್ರೇಕ್ಫಾಸ್ಟಿಗೆಲ್ಲ ತಗೊಳ್ಳಲ್ಲ. ಹೀಗೂ ಕೊಡ್ತಾರೆ, ಹೀಗೂ ತಿನ್ಬಹುದು, ನಿಂಚ್ಕೊಂಡು ತಿನ್ಬಹುದು. ಹೌದು, ಸೈಡ್ ಡಿಶ್ ತರ. ಟ್ರೈ ಮಾಡೋಣ? ಹೌದು, ನೀವು ಟ್ರೈ ಮಾಡಿ. ಓಕೆ. ಫಸ್ಟ್ ಟೈಮ್ ಅಲ್ಲ, ಹಾಗಾಗಿ ಹೌದು
ಸೂಪರ್ ಇದೆ ಅಂತಾನೆ ಅನಿಸುತ್ತೆ, ಸಖತ್ತಾಗಿದೆ. ಸ್ವಲ್ಪ ಖಾರ ಇದೆ. ಹೌದು, ಖಾರ ಇಷ್ಟ. ಓಕೆ, ಖಾರ ಇಷ್ಟ ಆದ್ರೆ ತುಂಬಾ ಇರ್ತಾರೆ ಖಾರ ಇಷ್ಟಪಡೋರು, ಆ ಕೆಟಗರಿಗೆ ಸೇರ್ಕೊಳ್ತೇವೆ. ನನಗೆ ಖಾರ ಸಿಗ್ಲಿಲ್ಲ, ನಿಮಗೆ ಮೇ ಬಿ ಹಸಿಮೆಣಸು ಸ್ವಲ್ಪ ಸಿಕ್ಕಿತ್ತು ಅಂತ ಅನ್ಸುತ್ತೆ ಅಲ್ವಾ? ಆಕ್ಚುಲಿ ಖಾರ ಡಿಶೇ ಇದು, ಆ ಸೈಡ್ ಸ್ವಲ್ಪ ಖಾರನೇ ಮಾಡ್ತೀವಿ. ಸಖತ್ತಾಗಿದೆ, ಇದು ಒಂದ್ಸಲ ಟ್ರೈ ಮಾಡಿ. ನೀವು ತಗೊಳ್ಳಿ. ನೀವು ಟ್ರೈ ಮಾಡಿ. ಒಟ್ಟಿಗೆ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಜೊತೆಗೆ ಟ್ರೈ ಮಾಡೋಣ. ಹೇಗಿದೆ? ಸಖತ್ತಾಗಿದೆ. 2 ಡಿಶ್ ಅಂತೂ ಫಿದಾ ಆಗ್ಬೋದ್ವಿ ನಾವು. ಈಸಿ ಅಲ್ವಾ, ಟ್ರೈ ಮಾಡ್ಬೋದು ಅಂತ. ಆಕ್ಚುಲಿ ಹೆಸರು ಕೇಳುವಾಗ ಎಲ್ರು ಮಾಡ್ಬೋದಾ ಇಲ್ವಾ, ನೆಟ್ಟಲ್ಲಿ ತೋರಿಸ್ತಾರೆ, ನಾವು ಟ್ರೈ ಮಾಡಿದ್ರೆ ಗೊತ್ತಾಗತ್ತೆ, ಈಸಿ ಆಗತ್ತೆ. ಹೌದು, ಹೆಸರು ಕೇಳೋದು ತುಂಬಾ ಕಷ್ಟ ಇದೆ, ಏನಪ್ಪ ಇದು ಈ ತರ ಇದೆ. ಆಕ್ಚುಲಿ ಇದು ನಾನು ಅಕ್ಕಿಯಿಂದ ಮಾಡಿದ್ದು, ಹೆಲ್ತಿನು, ಮಕ್ಕಳಿಗೂ ಇಷ್ಟ ಆಗತ್ತೆ. ರವೆಯಿಂದ ಏನಾದ್ರೂ ಬೇಕಾದ್ರೂ ಮಾಡ್ಬೋದು. ಬಟ್ ಅಕ್ಕಿ ಫ್ಲೇವರ್ ಗೊತ್ತಾಗಲ್ಲ, ಅಕ್ಕಿ ಅಂತ ಗೊತ್ತೇ ಆಗಲ್ಲ. ಅದು ಬಾಸ್ಮತಿ ಅಕ್ಕಿ ಹಾಕಿದ್ದಕ್ಕೆ ಅದು ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದಂತೂ ನಮ್ ಕಡೆ ನನಗೊಂಥರ ಈ ಪತ್ರೊಡೆ ಕಲರ್ ಬರುತ್ತಲ್ಲ, ಹೌದು, ಹಾಗೆ ನೋಡಿದಾಗೆ ಹಾಗೆ ಸಖತ್ತಾಗಿದೆ 2 ರೆಸಿಪಿ ಕೂಡ. ಥ್ಯಾಂಕ್ ಯು. ನಮ್ಮ ಕಿಚನ್ಗೆ ಬಂದು ನಿಮ್ಮ ಕಡೆಯ ಸ್ಪೆಷಲ್ ರೆಸಿಪಿ ಅಥವಾ ಉತ್ತರ ಕರ್ನಾಟಕ ಶೈಲಿಯ ಸ್ಪೆಷಲ್ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ, ಸಖತ್ ಟೇಸ್ಟಿ ಆಗಿತ್ತು ಕೂಡ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪ್. ಥ್ಯಾಂಕ್ ಯು. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ, ಇದು ಭದ್ರಾವತಿ ಇದೆ. ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ತುಂಬಾ ಸಮೀಪದಲ್ಲೇ ಇರುತ್ತೆ. ಹೌದು, ಇದನ್ನೇ ಬಳಸೋದು ಅನ್ಸುತ್ತೆ, ಹೌದಾ? ಹೌದು, ನಮ್ಮ ಮನೆಯಲ್ಲೂ ಇದೆ ಬಳಸೋದು. ಈ ಗಿಫ್ಟ್ ಹ್ಯಾಂಪರ್ ನಿಮ್ಗೋಸ್ಕರ. ಥ್ಯಾಂಕ್ ಯು. ಬರ್ತಾ ಇದೆಯಾ ಆಗಾಗ ನಮ್ಮ ವಾಹಿನಿಗೆ, ಅಂದ್ರೆ ಭದ್ರಾವತಿ ತವರ ಮನೆಗೆ ಹೇಗೂ ಬರ್ತಾ ಇರ್ತೀರಲ್ಲ, ಜಸ್ಟ್ ವಿಸಿಟ್ ಕೊಟ್ಟು ನಮಗೋಸ್ಕರ ಈ ತರ ನಿಮ್ ಕಡೆದು ಸ್ಪೆಷಲ್ ರೆಸಿಪಿನೂ ಹೇಳ್ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದದಕ್ಕೆ. ನಮಗೆ ಹೇಗೆ ಅನಿಸ್ತು? ನನಗೂ ತುಂಬ ಖುಷಿ ಆಯಿತು. ಸ್ಟಾರ್ಟಿಂಗ್ ತುಂಬ ಫಸ್ಟ್ ಟೈಮ್ ಅಂತ ಟೆನ್ಷನ್ ಆಗ್ತಾ ಇತ್ತು, ಆದರೆ ನಿಮ್ಮದು ಕ್ರೂ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು. ಆ್ಯಕ್ಚುಲಿ ನೀವು ಹೇಳಿದ್ರಿ ಮಾತು ಕಡಿಮೆ ನಾನು ಅಂತ, ಬಟ್ ಸೂಪರ್ ಆಗಿ ಮಾತನಾಡ್ತೀರಾ, ಅಷ್ಟೇ ಚೆನ್ನಾಗಿ ಅಡುಗೆ ಕೂಡ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆಸರು ಕೇಳಿದಾಗ ಏನಪ್ಪ ಇದು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಇವ್ರ ಜೊತೆ ಮಾತಾಡ್ತಾ 2 ರೆಸಿಪಿಗಳನ್ನು ಹೇಗೆ ಮಾಡಿದೀವಿ ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ದಾರೆ. ಡೆಫಿನೆಟ್ಲಿ ನಮ್ಮೂರಲ್ಲಿ ಕೂಡ ಇದನ್ನು ಟ್ರೈ ಮಾಡಲೇಬೇಕು, ಟ್ರೈ ಮಾಡಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ 2 ಸ್ಪೆಷಲ್ ಡಿಶಸ್ಗಳ ಮೂಲಕ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.